ಪತಿಯ ಅಗಲಿಕೆಯ ದುಃಖ ತಾಳಲಾರದೆ ಅವರ ಅಂತ್ಯಕ್ರಿಯೆಯ ವೇಳೆ ಭಾವುಕರಾಗಿ ಕೊನೆಯ ಮುತ್ತು ನೀಡಿದ ಪತ್ನಿ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿರುವ ಅತ್ಯಂತ ಕರುಣಾಜನಕ ಘಟನೆಯೊಂದು ಕೇರಳದಲ್ಲಿ ನಡೆದಿದೆ. 73 ವರ್ಷದ ಕುರಿಯನ್ ಜೋಸೆಫ್ ಅವರ ಪತ್ನಿ 71 ವರ್ಷದ ಶಿರ್ಲಿ ಕುರಿಯನ್ ನಿಧನರಾದ ದುರ್ದೈವಿ. ಕೇರಳ ಕಾಂಗ್ರೆಸ್ ಸ್ಟೀರಿಂಗ್ ಸಮಿತಿ ಸದಸ್ಯರಾಗಿದ್ದ ಜೋಸೆಫ್ ಅವರ ಅಂತ್ಯಕ್ರಿಯೆಯ ಮೊದಲ ಭಾಗದ ಧಾರ್ಮಿಕ ವಿಧಿವಿಧಾನಗಳು ನಿನ್ನೆ ಬೆಳಗ್ಗೆ 11 ಗಂಟೆಗೆ ಅವರ ನಿವಾಸದಲ್ಲಿ ಪೂರ್ಣಗೊಂಡಿದ್ದವು. ಪತಿಯ ಪಾರ್ಥಿವ ಶರೀರವನ್ನ ಚರ್ಚ್ಗೆ ಕೊಂಡೊಯ್ಯಲು ಸಿದ್ಧತೆ ನಡೆಸ್ತಾ ಇದ್ದಾಗ ಪತಿಗೆ ಕೊನೆಯ ಮುತ್ತು ನೀಡಿದ ಶಿರ್ಲಿ ಅವರು ತೀವ್ರ ಆಘಾತದಿಂದ ಸ್ಥಳದಲ್ಲೇ ಕುಸಿದು ಬಿದ್ದರು. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳಿದ್ದಾರೆ. ಬೆಳಿಗ್ಗೆ ಶಿರ್ಲಿ ಅವರ ಪಾರ್ಥಿವ ಶರೀರವನ್ನ ಮನೆಗೆ ತರಲಾಗಿದ್ದು ಧಾರ್ಮಿಕ ವಿಧಿವಿಧಾನಗಳ ನಂತರ ಚರ್ಚ್ನ ಸಮಾಧಿಯಲ್ಲಿ ಇಬ್ಬರ ಶರೀರವನ್ನ ಒಟ್ಟಿಗೆ ದಫನ ಮಾಡಲಾಯಿತು. ಜೀವಮಾನವಿಡೀ ಜೊತೆಯಾಗಿದ್ದ ದಂಪತಿ ಸಾವಿನಲ್ಲೂ ಒಂದಾದ ಈ ಘಟನೆ ನೆಟ್ಟಿಗರ ಕಣ್ಣಾಲಿಗಳನ್ನ ತೇವಗೊಳಿಸಿದೆ.